ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 4. ಯತ್ ವಿಜ್ಞಾನ ಯತ್ ಆಧಾರ ಯತ್ ಪರ ತ್ವಂ ಯತ್ ಆತ್ಮಕ ಏಕ ಸೃಜಸಿ ಭೂತಾನಿ ಭೂತೈ ಏವ ಆತ್ಮ ಮಾಯಯ. ಅನುವಾದ: ನನ್ನ ಪ್ರಿಯ ತಂದೆ, ನಿನ್ನ ಜ್ಞಾನದ ಮೂಲ ಯಾವುದು? ಯಾರ ರಕ್ಷಣೆ ನೀನು ಇರುವೆ? ಯಾರ ಅಧೀನ ನೀನು ಕೆಲಸ ಮಾಡುತ್ತೀರಿ? ನಿನ್ನ ನಿಜವಾದ ಸ್ಥಾನಮಾನ ಏನು? ನೀನೊಬ್ಬನೇ ಎಲ್ಲ ವಸ್ತುಗಳ ಭೌತಿಕ ದ್ರವ್ಯಗಳಿಂದ ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸಿರುವೆಯಾ? ನಾರದ ಮುನಿ ಬ್ರಹ್ಮ ಅಂತ ಕೇಳುವಂಥದ್ದು. ನಿನ್ನ ಮೂಲ ಯಾರು? ನೀನು ಯಾರ ರಕ್ಷಣೆ ಇದೆಯಾ? ಇದೆಲ್ಲ ಕೇಳ್ತಾ ಇದ್ದಾರೆ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಬ್ರಹ್ಮದೇವನು ಕಠೋರ ತಪಸ್ಸುಗಳನ್ನು ಆಚರಿಸಿ ಸೃಜನ ಶಕ್ತಿಯನ್ನು ಗಳಿಸಿದನೆಂಬುದು ಶ್ರೀ ನಾರದ ಮುನಿಗಳಿಗೆ ತಿಳಿದಿದೆ. ಹೀಗೆ ಬ್ರಹ್ಮನಿಗೆ ಸೃಜನ ಶಕ್ತಿಯನ್ನು ದಯಪಾಲಿಸಿದ ಮತ್ತೊಬ್ಬ ಶ್ರೇಷ್ಠ ಶಕ್ತಿ ಇದ್ದಾನೆ ಎಂಬುದನ್ನು ಅವರು ಬಲ್ಲವರಾಗಿ ನೋಡಿ. ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ. ಅದ್ಯಾರು? ಕೃಷ್ಣ. ಅದು ನಾರದನಿಗೆ ತಿಳಿಯಿತು. ಆದ್ದರಿಂದ ಅವರು ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಕೇಳಿದರು. ಆದ್ದರಿಂದಲೇ ವೈಜ್ಞಾನಿಕ ಸಾಧನ ಪ್ರಗತಿಪರ ಅನ್ವೇಷಣೆಗಳು ಸಹ ಇದೇ ರೀತಿಯಲ್ಲಿ ಸ್ವತಂತ್ರವಲ್ಲ. ಸೋ ಕಾಲ್ಡ್ ಸೈಂಟಿಸ್ಟ್ ಅವರ ಸ್ವತಂತ್ರವಲ್ಲ ಅಂತೆ. ವಿಜ್ಞಾನಿಯು ಸಹ ಮತ್ತೊಬ್ಬನ ಸೃಷ್ಟಿಸಿದ ಅದ್ಭುತ ಮೆದುಳಿನ ಮೂಲಕ ಈಗಾಗಲೇ ಅಸ್ತಿತ್ವದಲ್ಲಿರುವ ವಸ್ತುವೊಂದರ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅಂದ್ರೆ ವಿಜ್ಞಾನಿಗೆ ಎಂತ ಹೇಳುವಂಥದ್ದು, ಅವ ಎಂಥದೇ ರಿಸರ್ಚ್ ಮಾಡಿ ಅವನ ಮೆದುಳು ಎಲ್ಲಿಂದ ಬಂತು? ಅದನ್ನು ಸೃಷ್ಟಿ ಮಾಡಿದ ಕೃಷ್ಣ. ವಿಜ್ಞಾನಿಯೊಬ್ಬನು ತನಗೆ ಲಭ್ಯವಾದ ಇಂಥ ಮೆದುಳಿನ ಸಹಾಯದಿಂದ ಕೆಲಸ ಮಾಡಬಲ್ಲ ಅಷ್ಟೇ. ಅವನಿಗೆ ಭಗವಂತ ಕೊಟ್ಟಿದ್ದಾನೆ, ಅದರಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ತನ್ನದೇ ಮೆದುಳುಗಳನ್ನು ಅಥವಾ ಅಂತ ಇನ್ನೊಂದು ಮೆದುಳನ್ನು ಸೃಷ್ಟಿಸಿಲ್ಲ ನೋಡಿ. ಆಗ್ತದೆ ಅವನಿಗೆ ಮೆದುಳು ಸೃಷ್ಟಿ ಮಾಡ್ಲಿಕ್ಕೆ? ಆಗುವುದಿಲ್ಲ. ಪ್ರಬೋಧದ ಮೆದುಳು ಬಿಡಿ, ಒಂದು ಇನ್ಸೆಕ್ಟ್ ಕ್ರಿಯೇಟ್ ಮಾಡಲಿ ಅವ. ಪ್ರಬೋಧದ ಯು ಜಸ್ಟ್ ಕ್ರಿಯೇಟ್ ಇನ್ಸೆಕ್ಟ್ ಇನ್ ಯುವರ್ ಲ್ಯಾಬ್. ನಿನ್ನ ಲ್ಯಾಬ್ ಅಲ್ಲಿ ಹೋಗಿ ನೀನೊಂದು ಸಣ್ಣ ಒಂದು ಯಾವುದು ಕ್ರಿಮಿ ಅದನ್ನು ಸೃಷ್ಟಿ ಮಾಡು ಅಂತ ಹೇಳಿದ್ರು ಪ್ರಭಾತ್. ಆಗ್ತದಾ? ಇಲ್ಲ. ಮತ್ತೆ ದೊಡ್ಡದೇ ಅಂತ ಮೆದುಳು ಅಂತ ಸಣ್ಣದೇ ಆಗುದಿಲ್ಲ, ಮತ್ತೆ ದೊಡ್ಡದಾಗ್ತದೆ ಅವರಿಗೆ? ಇಲ್ಲ. ಆದ್ದರಿಂದಲೇ ಸೃಷ್ಟಿಯ ವಿಚಾರದಲ್ಲಿ ಯಾರೊಬ್ಬರು ಸ್ವತಂತ್ರ ಅಲ್ಲ, ಅಥವಾ ಸೃಷ್ಟಿಯು ತಾನಾಗಿ ಆಗುವುದಿಲ್ಲ. ವಿಜ್ಞಾನಿಗಳು ಪ್ರಭಾತ್ಗೆ ಈ ವಿಷಯ ಅಂತೂ ಪ್ರಭಾತ್ ರೈಟ್ ಲೈಫ್ ತೆಗೆದಿದ್ದಾರೆ. ಎಲ್ಲ ಈ ಸೋಕಾಲ್ಡ್ ವಿಜ್ಞಾನಿಗಳು ಪಾಶ್ಚಾತ್ಯ ದೇಶ ನಾವು ನೋಡಿ ಫಾಲೋ ಮಾಡುವಂಥದ್ದು ಯಾವುದು? ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್, ಇಲ್ಲೆಲ್ಲ ಇಂಗ್ಲೆಂಡ್ ಇದನ್ನು ಫಾಲೋ ಮಾಡ್ತೇವೆ. ಅವ್ರು ಹೇಳುವಂಥದ್ದು ಕ್ರಿಯೇಷನ್ ಹ್ಯಾಪನ್ ಬೈ ಚಾನ್ಸ್. ಈಗ ಈ ಸೃಷ್ಟಿಯ ಇದು ಚಾಪ್ಟರ್, ಇದು ಚಾಪ್ಟರ್ ಸೃಷ್ಟಿಯ ಚಾಪ್ಟರ್. ಎಂತ ಉಂಟು ಚಾಪ್ಟರ್ ಅಲ್ಲಿ? ಹೆಡ್ಡಿಂಗ್ ನೋಡೋಣ. ಹೆಡ್ಡಿಂಗ್ ನೋಡೋಣ. ಸಕಲ ಕಾರಣಗಳ ಕಾರಣ. ಎಸ್. ಹಾಗಾಗಿ ಸೃಷ್ಟಿಯ ಕಾರಣ ಯಾರು? ಕೃಷ್ಣ. ಆದ್ರೆ ಅವರೆಂತ ಹೇಳುವಂಥದ್ದು, ಈಗ ನಾವು ಭಕ್ತರು ಕೃಷ್ಣ ಹೇಳ್ತೇವೆ, ಆದ್ರೆ ಅವರೆಂತ ಹೇಳೋದು ಚಾನ್ಸ್. ಚಾನ್ಸ್ ಹೇಗೆ ಆಗ್ತದೆ? ಇಲ್ಲ. ಅದಕ್ಕೆ ಪ್ರಭುಪಾದ ಹೇಗೆ ಚಾನ್ಸ್ ಆಗ್ತದೆ? ನೀವೊಂದು ಈ ಯಾರು ಹೇಳ್ತಾನೆ ಅವ ಸೈಂಟಿಸ್ಟ್ ಚಾನ್ಸ್ ಇಂದ ಬಂದ, ನಿನ್ನ ಮೆದುಳನ್ನು ಯಾರು ಸೃಷ್ಟಿ ಮಾಡಿದ್ರು? ಅದು ತನ್ನಾಗಿ ಬಂತು ನೋಡಿ. ಅವ್ರು ಕ್ರೆಡಿಟ್ ಕೊಡುವುದಿಲ್ಲ ಭಗವಂತನಿಗೆ, ನಾವು ಕ್ರೆಡಿಟ್ ಕೊಡ್ತೇವೆ. ಎಸ್, ಕೃಷ್ಣನಿಂದ ಬಂತ ಅಂದ್ರೆ ಬ್ರಹ್ಮ ಎಲ್ಲಾನು ಸೃಷ್ಟಿ ಮಾಡಿದ್ದು. ಬ್ರಹ್ಮನ ಯಾರು ಸೃಷ್ಟಿ ಮಾಡಿದ್ದು? ಕೃಷ್ಣ. ಆಗ ಇಲ್ಲಿ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾರದನು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಆತ್ಮನ್ ಭಾವಯಸೆ ತಾನಿ ನ ಪರಾಭಾವಯನ್ ಸ್ವಯಂ ಆತ್ಮಶಕ್ತಿ ಅವಸ್ತಭ್ಯ ಪೂರ್ಣನಾಭಿ ಇವ ಅಕ್ಲಮ. ಅನುವಾದ: ಜೇಡರ ಹುಳು ಹೇಗೆ ಸುಲಭವಾಗಿ ತನ್ನ ಬಲೆಯಿಂದಲೇ ಜಾಲವನ್ನು ನಿರ್ಮಿಸುವುದು ಮತ್ತು ಇದರಿಂದ ಪರಾಭವಗೊಳ್ಳದೆ ತನ್ನ ಸೃಷ್ಟಿ ಶಕ್ತಿಯನ್ನು ಹೇಗೆ ಪ್ರಕಟಿಸುವುದು, ಹಾಗೆ ನೀನು ಬೇರೊಬ್ಬ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಕಾರ್ಯ ಮಾಡುತ್ತೀಯ. ನೋಡಿ, ಜೇಡರ ಹುಳು ಎಂತ ಮಾಡ್ತದೆ? ಬಲೆಯಿಂದ ಜಾಲವನ್ನು ನಿರ್ಮಿಸುತ್ತಂತೆ. ಬೇರೆಯವರು ಬೇಡ. ಅದೇ ರೀತಿ ನೀನು ಕೂಡ ಹಾಗೆ ಮಾಡಿದ್ಯಾ ಅಂತ ಕೇಳ್ತಾ ಇದ್ದಾನೆ, ಯಾರ ಸಹಾಯ ಇಲ್ಲದೆ.
ಭಾವಾರ್ಥ ಭಾವಾರ್ಥ ಅಂದ್ರೆ ಶೀಲ ಪ್ರಭುಪಾದಿಜೆ. ಸ್ವಯಂ ಪರಿಪೂರ್ಣತೆಯು ಅತ್ಯುತ್ತಮ ನಿರ್ದೇಶನ ಅಂದರೆ ಸೂರ್ಯ. ಸೂರ್ಯ ಬೇರಾವುದು ಕಾಯದಿಂದ ಪ್ರಕಾಶನಾಗಬೇಕಿಲ್ಲ. ಈಗ ಸೂರ್ಯ ಬಂದ ಮೇಲೆ ನಮ್ದು ಈಗ ಮಧ್ಯಾಹ್ನ ಉರಿ ಬಿಸಿಲಿಗೆ ಸೂರ್ಯ ಬಂದ ಮತ್ತೆ ನಾವು ಈಗ ನಾವು ಒಂದು ಫಂಕ್ಷನ್ ಮಾಡ್ತೇವೆ, ನಾವು ಟ್ಯೂಬ್ಲೈಟ್ ಹಾಕ್ತೇವೆ. ಎಂತ ಮೂರ್ಖರು ನಾವು, ಸೂರ್ಯ ಉಂಟಲ್ಲಿ, ಸೂರ್ಯ ಒಳಗೆ ನಮ್ದು ಎಂತ ಟ್ಯೂಬ್ಲೈಟ್? ನಾವು ಹೊರಗೆ ಫಂಕ್ಷನ್ ಮಾಡುವಂತ ಅಂಗಣದಲ್ಲಿ ಯಾಕೆ ಟ್ಯೂಬ್ಲೈಟ್? ಅಗತ್ಯ ಇಲ್ಲ. ಸೂರ್ಯ ಇದ್ದಾರೆ, ಸೂರ್ಯನ ಬೆಳಕು ಅಷ್ಟು ಪವರ್ಫುಲ್, ಪ್ರಕಾಶದಲ್ಲಿ ಸಹಾಯ ಮಾಡ್ತಾನೆ. ಬದಲಾಗಿ ಸೂರ್ಯನೇ ಉಳಿದೆಲ್ಲ ವಸ್ತುಗಳಿಗೆ ಪ್ರಕಾಶದಲ್ಲಿ ಸಹಾಯ ಮಾಡ್ತಾನೆ. ಆದ್ದರಿಂದ ಸೂರ್ಯನ ಎದುರು ಬೇರೆವ ಪ್ರಕಾಶನ ವಸ್ತು ಪ್ರಧಾನವಲ್ಲ. ತನ್ನ ಲಾಲರಸದ ಶಕ್ತಿಯುತ ಸೃಷ್ಟಿಯಿಂದ ಬೇರಾರ ನೆರವಿಲ್ಲದೆ ತನ್ನ ಕಾರ್ಯಕ್ಷೇತ್ರಗಳನ್ನು ರೂಪಿಸಿಕೊಳ್ಳುವ ಜೇಡರ ಹುಳುವಿಗೆ ನಾರದರು ಬ್ರಹ್ಮನ ಸ್ವಯಂ ಪರಿಪೂರ್ಣತೆಯನ್ನು ಹೋಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಜೇಡರೊಳಗೆ ಇವನ್ನು ಹೋಲಿಸಿದ್ದಾರೆ ಬ್ರಹ್ಮನನ್ನು. ಮತ್ತೆ ನೋಡಿ ಇನ್ನೊಂದು ವಿಷಯ, ಈ ಬ್ರಹ್ಮ ಸಂಹಿತೆಯಲ್ಲಿ ಉಂಟು ಎಂತ, ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯ ಇಂಡಿಪೆಂಡೆಂಟ್ ಅಲ್ಲ, ಸೂರ್ಯ ಡಿಪೆಂಡೆಂಟ್. ಯಕ್ಷುರೇಚ ಸವಿತಾ ಸಕಲ ಗ್ರಹಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಶ್ ಯಜ್ಞ ಭ್ರಮತಿ ಸಂವೃತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಸೂರ್ಯ ಎಲ್ಲ ಗ್ರಹಗಳ ರಾಜಂತೆ, ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ಆದ್ರೆ ಸೂರ್ಯನ ಶಕ್ತಿಯಿಂದ ಬರುವುದು ಕೃಷ್ಣನಿಂದ, ಇದನ್ನು ನಾವು ತಿಳಿಬೇಕು. ಆಗ ಇಲ್ಲಿ ಎಂತ ಮಾಡ್ತಾ ಇದ್ದಾರೆ, ನಾರದ ಮುನಿ ತನ್ನ ಲಾಲರಸ ಶಕ್ತಿಯುತ ಶಕ್ತಿಯಿಂದ ಬೇರಾರ ನೆರವು ಇಲ್ಲದೆ ತನ್ನ ಕಾರ್ಯಕ್ಷೇತ್ರ ರೂಪಿಸಿಕೊಳ್ಳುವ ಜೇಡರವರು, ಹಾಗೆ ಬ್ರಹ್ಮ ಸ್ವಯಂ ಪರಿಪೂರ್ಣತೆಯನ್ನು ಹೋಲಿಸಿದ್ದಾರೆ. ಶ್ಲೋಕ 6ಕ್ಕೆ ಹೋಗುವ. 6 ನಾಹಂ ವೇದ ಪರಂ ಈ ಅಸ್ಮಿನ್ ನ ಅಪರಂ ನ ಸಮಂ ವಿಭೋ ನಾಮ ರೂಪ ಗುಣೇ ಭಾವ್ಯಂ ಸತ್ ಅಸತ್ ಕಿಂಚಿತ್ ಅನ್ಯತಾ. ಶ್ರೇಷ್ಠವಾದ, ಕೀಳಾದ, ಸಮವಾದ, ಶಾಶ್ವತವಾದ ಅಥವಾ ಅಶಾಶ್ವತ ಯಾವುದೇ ವಸ್ತು ಆಗಲಿ, ಯಾವುದನ್ನು ನಾವು ಅದರ ಹೆಸರು ಮತ್ತು ಗುಣಲಕ್ಷಣ ಅರ್ಥ ಮಾಡಿಕೊಳ್ಳಬಲ್ಲವೋ ಅಂತ ವಸ್ತು ಮಹಾತ್ಮನಾದ ನಿನ್ನ ಹೊರತು ಬೇರಾವ ಮೂಲದ ಸೃಷ್ಟಿಯಾದಲ್ಲ. ಶ್ರೇಷ್ಠವಾಗಿ ಹೇಳೋದು ಯಾವುದಾದ್ರೂ ಎಂತ ಹೇಳ್ತಾರೆ, ಅಂತ ವಸ್ತು ಮಹಾತ್ಮ ನಿನ್ನ ಹೊರತು ಬೇರೆ ಮೂಲದಿಂದ ಸೃಷ್ಟಿಯಾದಲ್ಲ. ಈಗ ಸೃಷ್ಟಿ ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಓಕೆ, ಈಗ ಭಾರತಕ್ಕೆ ಹೋಗುವ. ಭಾರತ ಬೈ ಅಭಿವ್ಯಕ್ತ ಜಗತ್ತು 84 ಲಕ್ಷ ಜೀವಜಾತಿಗಳ ವಿವಿಧ ಬಗೆಯ ಜೀವಿಗಳಿಂದ ತುಂಬಿದೆ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ 84 ಲ್ಯಾಕ್ ಸ್ಪೀಶೀಸ್, ಅದರಲ್ಲಿ 4 ಲಕ್ಷ ಮನುಷ್ಯ ಜನ್ಮ, ಶ್ರೇಷ್ಠ ಜನ್ಮ. ಅವುಗಳ ಕೆಲವು ಶ್ರೇಷ್ಠವಾದರೆ ಅದು ಮನುಷ್ಯ. ಈಗ ಮನುಷ್ಯನಿಗೆ ನಾನು ಯಾರು, ದೇವರು ಯಾರು ಅರ್ಥ ಮಾಡಲಿಕ್ಕೆ ಆಗ್ತದೆ. ಪ್ರಾಣಿಗಳಿಗೆ ಆಗುದಿಲ್ಲ, ಕ್ರಿಮಿಗೆ ಆಗುದಿಲ್ಲ, ಮೀನಿಗೆ ಆಗುದಿಲ್ಲ, ಮರಕ್ಕೆ ಆಗುದಿಲ್ಲ, ಪಕ್ಷಿಗೆ ಆಗುದಿಲ್ಲ, ಪ್ರಾಣಿಗೆ ಆಗುದಿಲ್ಲ. ಹಾಗಾಗಿ ಮನುಷ್ಯ ಶ್ರೇಷ್ಠ. ಇನ್ನು ಕೆಲವು ಉಳಿದವರಿಗಿಂತ ಅಧಮವಾದವು. ಯಾವುದಿಲ್ಲ ಉಳಿದದೆಲ್ಲ ಅಧಮ, ಮನುಷ್ಯ ಮಾತ್ರ ಶ್ರೇಷ್ಠ. ಮಾನವ ಸಮಾಜದಲ್ಲಿ ಮನುಷ್ಯನು ಶ್ರೇಷ್ಠ ಜೀವಿ ಎಂದು ಪರಿಗಣಿಸಲಾಗಿದೆ. ಈಗ ಪ್ರಭು ಹೇಳುವಂಥದ್ದು, ಈಗ ಒಬ್ಬ ಜಡ್ಜ್ ಇದ್ದಾನೆ, ಮತ್ತೆ ಅಲ್ಲಿ ಒಬ್ಬ ಅಟೆಂಡರ್ ಇದ್ದಾನೆ ಕೋರ್ಟಲ್ಲಿ. ಜಡ್ಜಿಗೆ ಅವನಿಗೆ ಗೌರ್ಮೆಂಟ್ ಒಂದು ಮನೆ ಕೊಟ್ಟಿದೆ ಅವನಿಗೆ, ಮತ್ತೆ ಅವನಿಗೆ 2 ಪೊಲೀಸ್ ಅವನಿಂದ, ಮತ್ತೆ ಅವನಿಗೆ ಸ್ಯಾಲ್ರಿ ಜಾಸ್ತಿ, ಮತ್ತೆ ಎಲ್ಲ ಫೆಸಿಲಿಟಿ. ಇದು ಯಾಕೆ ಕೊಟ್ಟದ್ದು? ಅಟೆಂಡರಿಗೆ ಏನಿಲ್ಲ, ಪಿಯೋನಿಗೆ. ಇದು ಯಾಕೆ ಯಾರಾದ್ರೂ ಹೇಳ್ಬೋದಾ? 1 ನಿಮಿಷ ಅನ್ಮಿಟ್ ಮಾಡ್ತಾರೆ. ಎಸ್, ಹೇಳ್ಬೋದಾ? ಯಾರು ಹೇಳ್ತಾರೆ? ಜವಾಬ್ದಾರಿ ಜಾಸ್ತಿ ಇರುತ್ತೆ ಪ್ರಭುಜಿ. ಜವಾಬ್ದಾರಿ ಜಾಸ್ತಿ ಉಂಟು, ಅದಕ್ಕೆ ಅವನಿಗೆ ಜಾಸ್ತಿ ಸಂಬಳ, ಜಾಸ್ತಿ ಪ್ರೊಟೆಕ್ಷನ್ ಎಲ್ಲ ಗೌರ್ಮೆಂಟ್ ಕೊಡ್ತದೆ. ಎಸ್, ಜಾಸ್ತಿ ಜವಾಬ್ದಾರಿ ಅದಕ್ಕೆ. ಅದೇ ರೀತಿ ಮನುಷ್ಯನಿಗೆ ಜಾಸ್ತಿ ಜವಾಬ್ದಾರಿ ಉಂಟು. ನಾವೀಗ ಉಳಿದ ಜೀವಿಗಳಾಗಿ ನಾವು ಮಾಡಿದ್ರೆ
ನಮ್ಗೆ ಅವರಿಗೆ ಎಂತ ವ್ಯತ್ಯಾಸ ಉಂಟು? ಜಾಸ್ತಿ ಜವಾಬ್ದಾರಿಯಿಂದ ದೇವರನ್ನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ, ಉಳಿದವ್ರಿಗೆ ಆಗುದಿಲ್ಲ. ಶ್ರೇಷ್ಠ ಪರಿಗಣದ ಮಾನವರಲ್ಲೂ ಒಳ್ಳೆಯವರು, ಕೆಟ್ಟವರು, ಸಮಾನರು, ಹೀಗೆ ನಾನಾ ಪ್ರಕಾರಗಳಿವೆ, ಬೇರೆ ಬೇರೆದುಂಟು. ಆದರೆ ಅವರಲ್ಲಿ ಎಲ್ಲರೂ ತಂದೆಯಾದ ಬ್ರಹ್ಮನಿಂದಲೇ ಸೃಷ್ಟಿಯಾದವರು. ಸೃಷ್ಟಿಯ ಮೂಲ ಬ್ರಹ್ಮ ಎಂದು ನಾರದ ಮುನಿಗಳು ಗ್ರಹಿಸಿದ್ದಾರೆ. ಆದ್ದರಿಂದಲೇ ನಾರದರು ಬ್ರಹ್ಮದೇವರಿಂದ ಅವರೆಲ್ಲರ ಬಗ್ಗೆ ತಿಳಿಯಲು ಇಚ್ಛಿಸಿದರು. ಜಸ್ಟ್ ಭಾವಿಸಿದರು, ಗ್ರಹಿಸಿದರು. ಈಗ ಈ ಶ್ಲೋಕ 7 ಶ್ಲೋಕ ನಂಬರ್ 8. ಸ ಭವಾನ್ ಅಚರತ್ ಘೋರಂ ಯತ್ತಪಾಸು ಸಮಾಹಿತ ತೇನ ಖೇದಯಸೆ ನಾತ್ವಂ ಪರಾ ಶಂಕಾಂ ಚ ಯಚ್ಚಸಿ. ಸೃಷ್ಟಿಕ್ರಿಯೆಯಲ್ಲಿ ನೀನು ಅಷ್ಟೊಂದು ಶಕ್ತಿಶಾಲಿಯಾಗಿದ್ದೀಯೆ, ಆದರೂ ನೀನು ಪರಿಪೂರ್ಣ ಸಂಯಮದಿಂದ ತಪಸ್ಸನ್ನು ಆಚರಿಸಿದೆ. ಇದನ್ನು ಕಂಡಾಗ ನಿನಗಿಂತ ಶಕ್ತಿಶಾಲಿ ಮತ್ತೊಬ್ಬ ಇದ್ದಾನೆ ಎಂಬ ವಿಚಾರ ಮೂಡಿ ನಾನು ಆಶ್ಚರ್ಯಗೊಳ್ಳುತ್ತೇನೆ. ಅಂದ್ರೆ ಈಗ ಎಂತ ಹೇಳ್ತಾ ಇದ್ದಾನೆ? ಈಗ ನಾರದ ಮುನಿ ಹೇಳ್ತಾ ಇದ್ದಾರೆ, ನಿನಗಿಂತ ಇನ್ನೊಬ್ಬ ಇದ್ದಾನೆ ಶಕ್ತಿಶಾಲಿಯಾದ, ಅದೇ ಕೃಷ್ಣ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಶ್ರೀಲ ವಿಜಯ್. ಶ್ರೀ ನಾರದ ಮುನಿಗಳನ್ನು ಅನುಸರಿಸಿ ಯಾರೊಬ್ಬರು ಕಣ್ಣು ಮುಚ್ಚಿಕೊಂಡು ಗುರುವನ್ನು ದೇವರೆಂದು ಅಂಗೀಕರಿಸಬಾರದು. ಈಗ ಎಂತಾಗಿದೆ ಕಲಿಯುಗದಲ್ಲಿ ಎಲ್ಲ, ನನ್ನ ಮೊನ್ನೆ ಕೂಡ ಹೇಳಿದ್ದೇನೆ, ಒಂದು ಸಂಸ್ಥೆ ಅವರನ್ನು ದೇವರನ್ನು ಹೇಳುವಂಥದ್ದು ಇಲ್ಲ. ಪ್ರಭುದ ಹೇಳುವಂಥದ್ದು DOG ಡಾಗ್, GOD ಗಾಡ್, ಸ್ಪೆಲ್ಲಿಂಗ್ ಸೇಮ್, GOD DOG. ಆದರೆ ದೇವರು ದೇವರೇ, ನಾಯಿ ನಾಯಿ. ನೋಡಿ ಇಲ್ಲಿ ಅಂತ ಹೇಳಿದ್ರೆ ಪ್ರಭುಪಾದ ಅದನ್ನೇ ಹೇಳ್ತಾರೆ, ಪರಮ ಪುರುಷನ ನಾಯಿ ಆಗಲಿ. ಒಂದು ಸಂಸ್ಥೆ ಅವರು ಹೇಳುವಂಥದ್ದು ದರಿದ್ರ ನಾರಾಯಣ ಸೇವಕರು, ತುಂಬಾ ಫೇಮಸ್, ತುಂಬಾ ಅಂದ್ರೆ ಭಾರತದಲ್ಲಿ ತುಂಬಾ ಫೇಮಸ್. ಆಪ್ತೋ ದರಿದ್ರ ನಾರಾಯಣ ಕ ಸೇವಾ ಕರೋ ಭಲಾ ಕರೋ. ಪ್ರಭುಪಾದ ನಾರಾಯಣ ದರಿದ್ರ ಅಲ್ಲ, ಎಲ್ಲ ಕೋಟಿಗಳ ಲಕ್ಷ್ಮಿಯರಿದ್ದಾರೆ ಅಲ್ಲಿ ಸೇವೆಗೆ. ಈ ದರಿದ್ರ ನಾರಾಯಣ ಹೇಳುವವರು ಯಾಕೆ ಪ್ರಭುಪಾದ ಹೇಳ್ತಾರೆ? Why if he saying Daridana Seva, why is eating chicken, why is eating sheep? ಒಂದು ತುಂಬಾ ಫೇಮಸ್, ಹೆಚ್ಚಿನವರು ಇದರ ಫಾಲೋವರ್ಸ್. ಆ ಸಂಸ್ಥೆಯ 2 ಮೇನ್ ವ್ಯಕ್ತಿಗಳು ಈ ಕೋಳಿ ಮತ್ತೆ ಕುರಿ ತಿಂತ ಇದ್ರು. ಪ್ರಭುಪಾದ ಖುದ್ದು ನೋಡಿದ್ದಾರೆ, ಪ್ರಭುಪಾದ ಗೊತ್ತುಂಟು. ಹಾಗಾಗಿ ಸೇಮ್ ಪ್ಲೇಸ್ ನಾವು ಪ್ರಭುಪಾದ ಮತ್ತೆ ಅವರು ಎಲ್ಲ ಹೆಚ್ಚಿನವರು, ಭಾರತದಲ್ಲಿ 90% ಅವರ ಫಾಲೋವರ್ಸ್. ಪ್ರಭುಪಾದ ಹೇಳ್ತಾರೆ, ವೈ ಯು ಕ್ಯಾನ್ ಸಿ ನಾರಾಯಣ ಇನ್ ಕಾಕ್ ಅಂಡ್ ಶೀಪ್. ಕಾಕ್ ಅಂದ್ರೆ ಕೋಳಿ ಮತ್ತೆ ಕುರಿ, ಅದರಲ್ಲಿ ಯಾಕೆ ಅವನಿಗೆ ನಾರಾಯಣ ಕಾಣುವುದಿಲ್ಲ? ದರಿದ್ರ ನಾರಾಯಣದ ಸೇವಕರು. ಫಸ್ಟ್ ಆಫ್ ಆಲ್ ನಾರಾಯಣ ದರಿದ್ರ. ಹಾಗಾಗಿ ಇದೆಲ್ಲ ನೋಡಿ, ಇಂಥ ಸಂಸ್ಥೆ ತುಂಬಾ ಉಂಟು. ಅದಕ್ಕೆ ಪ್ರಭುಪಾದ ವಾರ್ನಿಂಗ್ ಮಾಡ್ತಾ ಇದ್ದಾರೆ, ಶ್ರೀ ನಾರದವನ್ನು ಅನುಸರಿಸಿ ಯಾರೊಬ್ಬರು ಕಣ್ಣು ಮುಚ್ಚಿಕೊಂಡು ಗುರುವನ್ನು ದೇವರೆಂದು ಅಂಗೀಕರಿಸಬಾರದು. ಗುರುವನ್ನು ದೇವನ ಸಮಾನವೆಂದು ವಿಧಿವತ್ತವಾಗಿ ಗೌರವಿಸಲಾಗುತ್ತದೆ. ಗುರು ದೇವರ ಸಮಾನ ಅದು ಉಂಟು, ಅದನ್ನು ಗೌರವ ಮಾಡ್ಬೇಕು ನಾವು. ಆದರೆ ತಾನೇ ದೇವರನ್ನು ಹೇಳಿಕೊಳ್ಳುವ ಗುರುವನ್ನು ತಕ್ಷಣ ತಿರಸ್ಕರಿಸಬೇಕು. ಪ್ರಭುಪಾದ ಇದ್ದಾರೆ, ಸೆಲ್ಫ್ ಮೇಡ್ ಗುರು ತಿರಸ್ಕರಿಸಬೇಕು. ನಾರದ ಮುನಿಗಳು ಬ್ರಹ್ಮದೇವರ ಅದ್ಭುತ ಸೃಷ್ಟಿಕ್ರಿಯೆಗಳನ್ನು ಕಂಡು ಬ್ರಹ್ಮನೇ ಪರಮಪುರುಷನ ಅಂಗೀಕರಿಸಿ ನೋಡಿ. ನಾರದ ಮುನಿ ಮಿಸ್ಟಿಕ್ ಅಂತ ಅವರು ನೋಡಿ, ಎಸ್ ಬ್ರಹ್ಮನೇ ಪರಮ ದೇವರಂತ ಅಂಗೀಕರಿಸು. ಆದರೆ ಬ್ರಹ್ಮನು ಮತ್ತೊಬ್ಬ ಶ್ರೇಷ್ಠತಮ ವಿಧಾಯಕ ಶಕ್ತಿಯನ್ನು ಪೂಜಿಸಲು ಕಂಡಾಗ ನಾರದಲ್ಲಿ ಸಂದೇಹ ಉಂಟಾಯಿತು. ಆದ್ರೆ ಅವರು ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡುವಂಥದ್ದು? ಇನ್ನೊಬ್ಬರು ಇದ್ದಾರೆ, ಅದೇ ಕೃಷ್ಣ. ಸಂದೇಹ ಉಂಟಾಯಿತು. ಪರಮ ಪುರುಷ ನೋಡಿ, ದೇವರು ಯಾವಾಗಲೂ ದೇವರ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಆಸ್ ಆಲ್ವೇಸ್ ಗಾಡ್. ಅವನಿಗೆ ಪೂಜ್ಯವಾದ ಇನ್ನೊಬ್ಬ ಶ್ರೇಷ್ಠ ಇಲ್ಲ, ಇನ್ನೊಬ್ಬ ಇಲ್ಲ. ಅಹಂ ಗ್ರೌ ಪಾಸಿತ, ಅಥವಾ ತಾನೇ ದೇವರ ಕಲ್ಪನೆಯಿಂದ ಸ್ವಯಂ ಆರಾಧನೆ ಮಾಡಿಕೊಳ್ಳುವವರು
ತಪ್ಪು ದಾರಿ ಹಿಡಿಸುವ. ತುಂಬಾ ಅಂದ್ರೆ ಇಂಥವ್ರು ತುಂಬಾ ಮಂದಿ ಇದ್ದಾರೆ, ಹೇಳಿಬ್ರೇಗೇನಿಲ್ಲ. ಯಾವುದೇ ಆಧ್ಯಾತ್ಮಿಕ ಸಂಸ್ಥೆ ಅಂದ್ರೆ ಆಲ್ಮೋಸ್ಟ್ ಅದೇ ಹೇಳುವುದಲ್ಲ, 99% ಆಧ್ಯಾತ್ಮಿಕ ಸಂಸ್ಥೆಗಳು ಇದೆ, ಅವನೇ ದೇವರು. ಅದಕ್ಕೆ ನಮಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಆಚೇಶ ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ಈಶೋಪನಿಷತ್ ನೋಡಿ, ಈಶೋಪನಿಷತ್ ಯಾರು ಸ್ಟಡಿ ಮಾಡಲಿಲ್ಲ, ಸೀರಿಯಸ್ ಆಗಿ ಸ್ಟಡಿ ಮಾಡಿ ಈಶೋಪನಿಷತ್. ಯಾಕೆ? ಪ್ರಭುಪಾದಲ್ಲಿ ಹೇಳ್ತಾರೆ, ಡೆಮಿಗಾಡ್ ವರ್ಶಿಪರ್ ಯು ವಿಲ್ ಗೋ ಟು ಹೆಲ್, ಯು ವಿಲ್ ಗೋ ಟು ಹೆಲ್. ನೋಡಿ ಅದಕ್ಕೆ ಶ್ಲೋಕ ಕೂಡ ಹೇಳ್ತಾರೆ. ಶ್ಲೋಕ ಒಂದು ನಿಮಿಷ, ಯಾವ ಶ್ಲೋಕ ಅದಕ್ಕೆ? 12th ಶ್ಲೋಕ ಮೋಸ್ಟ್ ಪ್ರಾಬಬ್ಲಿ. ಎಸ್ 12th ಶ್ಲೋಕ. ಅನ್ನಂ ತಮ ಅಂಧಂ ತಮ ಪ್ರವಿಶ್ಯಂತಿ ಎ ಅಸಂಭೂತಿ ಉಪಾಸತೆ ತಥೋ ಭೂಯ ಇವತೆ ತಮೋ ಯಾಯು ಸಂಭೂತ್ಯಾಮೃತ. ಇದರ ಅರ್ಥ ಎಂತಂದ್ರೆ, ಡೆಮಿಗಾಡ್ ವರ್ಷಿಪರ್ಸ್ ಎಂಟರ್ ದ ಪ್ಲಾನೆಟ್ಸ್ ಆಫ್ ಡೆಮಿಗಾಡ್ಸ್ ದಟ್ ಆರ್ ಇನ್ ದಿ ಡಾರ್ಕ್ನೆಸ್ ಆಫ್ ಇಗ್ನರೆನ್ಸ್. ದೇವತಾ ಪೂಜೆ ಮಾಡುವವರು ದೇವತೆಗೆ ಹೋಗೋದು, ಆದ್ರೆ ಮಾತ್ರ ಅದು ಅಂಧಕಾರದಲ್ಲಿ ಇರುವುದಂತೆ, ಅಂಧಕಾರದಲ್ಲಿರುವ ಪ್ಲೇಸ್. ಅಂದ್ರೆ ಅದು ಆಧ್ಯಾತ್ಮಿಕ ಪ್ಲೇಸ್ ಅಲ್ಲ. The worshippers of the impersonal absolute enter an even deeper state of darkness. ಅಂದ್ರೆ ಈ ನಿರಾಕಾರವಾದಿಗಳು ಡಾರ್ಕೆಸ್ಟ್ ರೀಜನ್ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡಬೇಕು. ಹಾಗಾಗಿ ಇಂಥದ್ದು ಸಾವಿರ ಸಂಸ್ಥೆಗಳು ಉಂಟು. ಪ್ರಭುಪಾದ ಹೇಳ್ತಾರೆ, ದೇ ಆರ್ ಲೈಕ್ ಬಬಲ್ಸ್ ಇನ್ ವಾಟರ್. ನೀರಿನಲ್ಲಿ ಇರುವ ಗುಳ್ಳೆ ಎಷ್ಟು ಸಮಯ ಇರ್ತದೆ, ಪುಟ್ ಆಗ್ತದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ದ ಸೋ ಕಾಲ್ಡ್ ಅವರ ಗುರು, ಈ ವಿಲ್ ಆಲ್ಸೋ ಗೋ ಟು ಹೆಲ್ ಅಂಡ್ ಹೂ ಆರ್ ಫಾಲೋಯಿಂಗ್ ದೇ ವಿಲ್ ಆಲ್ಸೋ ಗೋ ಟು ಹೆಲ್. ಇದು ಈಶೋಪನಿಷತ್ ಇದಕ್ಕೆ ಪ್ರಮಾಣ. ನಾವು ಎಂತಾದ್ರು ಹೇಳುದಿದ್ರೆ ಪ್ರಮಾಣ ಇಟ್ಟು ಹೇಳುವಂಥದ್ದು, ಹಾಗೆ ಹೇಳುವುದಲ್ಲ. ಅದಕ್ಕೆ ಈಶೋಪನಿಷತ್ತನ್ನು ಸರಿಯಾಗಿ ಓದಿ. ಎಂತಾದ್ರು ನಿಮಗೆ ಡೌಟ್ ಇದ್ರೆ ಆ ಗುರು ಈ ಗುರು ಅದು ದೇವರು ಇದು ದೇವರು ಇಲ್ಲ, ನಾವು ತುಂಬಾ ಸೀರಿಯಸ್ ಆಗಬೇಕು. ಯಾಕಂದ್ರೆ ಇದು ಹೇಳುವಂಥದ್ದು ಕರೆಕ್ಟ್. ಯಾಕಂದ್ರೆ ಈ 108 ಉಪನಿಷದಲ್ಲಿ 10 ಮೇನ್ ಉಪನಿಷತ್ಗಳು, 10ರಲ್ಲಿ ಮೇನ್ ಈಶೋಪನಿಷತ್. ಹಾಗೆ 108ರಲ್ಲಿ ಮೇನ್ ಯಾವುದು? ಈಶೋಪನಿಷತ್, ತುಂಬಾ ಮೇನ್. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಎಸ್, ವಿಧಾಯಕ ಶಕ್ತಿಯನ್ನು ಪೂಜಿಸನ್ನು ಕಂಡಾಗ ನಾರದರ ಸಂದೇಹ ಉಂಟಾಗಿದೆ. ಪರಮ ಪುರುಷನೇ ನೋಡಿ. ಹೇಗಂದ್ರೆ ನಾವು ಈ ಸೋಕಾಲ್ಡ್ ಗುರುಗಳನ್ನೆಲ್ಲ ನಾವು ಅವ್ರು ಹಾಗೆ ಹೀಗೆ ನೋಡ್ತೇವಲ್ಲ. ಈಗ ನಾರದ ಮುನಿ ಬ್ರಹ್ಮನನ್ನು ಈ ರೀತಿ ಅಂದ್ರೆ ನೀನೇ ಸ್ವಯಂ ಇದಂತ ಫಸ್ಟ್ಗೆ ಅವರು ಹೇಳಿದ್ರು ಈ 4ನೇ ಶ್ಲೋಕದಲ್ಲಿ. ಅಂದ್ರೆ ನೀನೇ ದೇವರಂತ. ಅಷ್ಟು ಶಕ್ತಿ ಉಂಟು ಬ್ರಹ್ಮನ ಹತ್ರ. ಈಗ ನಾವು ಬ್ರಹ್ಮನ ನೋಡ್ಲಿಲ್ಲ, ಬ್ರಹ್ಮನ ನೋಡಿದ್ರೆ ನಾವು ಅವನೇ ದೇವರಂತೆ ಭಾವಿಸ್ತೇವೆ. ನಾರದ ಮುನಿ ಆಯ್ತು ಹೇಳಿದ್ರು. ಅವರಂದ್ರೆ ಈಗ ಗೊತ್ತಾಯ್ತು ಅವರಿಗೆ, ನೀನು ಅಂದ್ರೆ ನಿನ್ನೆಯಿಂದ ಇನ್ನೊಬ್ಬ ಇದ್ದಾನಂತ ಈಗ ಹೇಳ್ತಾರೆ. 7ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರೀವಿಯಸ್ 3 ಶ್ಲೋಕದಲ್ಲಿ ಬ್ರಹ್ಮನನ್ನು ಗ್ಲೋರಿಫೈ ಮಾಡಿದ್ದಾರೆ. ನೀನೇ ಸೃಷ್ಟಿಕರ್ತಾನ ಆ ರೀತಿ ಎಲ್ಲ ಹೇಳ್ತಾರೆ. ಹಾಗಾಗಿ ಈಗ ಸೋಕಾಲ್ಡ್ ಈ ಬೋಗಸ್ ಗುರುಗಳು ಅವರು ಬ್ರಹ್ಮನ ಎದುರು ಏನೂ ಅಲ್ಲ. ಇನ್ಫ್ಯಾಕ್ಟ್ ನಾವೀಗ ಬ್ರಹ್ಮನ ನೋಡಿದ್ರೆ ನಾವು ಇವರೇ ದೇವರು ಅಲ್ಲ. ಹಾಗಾಗಿ ನಾವು ಎಷ್ಟು ಜಾಗೃತಿ ಆಗಿರ್ಬೇಕು, ತುಂಬಾ ನಾವು ಕೇರ್ಫುಲ್ ಆಗಿರ್ಬೇಕು. ಸರಿಯಾಗಿ ಈಶೋಪನಿಷತ್ ಓದಿ, ಮತ್ತೊಮ್ಮೆ ಓದಿ, ಇನ್ನೊಮ್ಮೆ ಓದಿ, ಪುನೊಮ್ಮೆ ಓದಿ, ಮತ್ತೊಮ್ಮೆ ಮಗದೊಮ್ಮೆ, ಎಲ್ಲಿ ತನಕ ನಿಮಗೆ ಕನ್ಫ್ಯೂಷನ್ ಬರುವುದಿಲ್ಲ ಅಲ್ಲಿ ತನಕ ಓದಿ. ತುಂಬಾ ಸತಿ ಓದ್ಬೇಕು ನಾವು. 10 ಸತಿ 15 ಸತಿ ಫುಲ್ ಪುಸ್ತಕ, ಸಣ್ಣ ಪುಸ್ತಕ 18 ಶ್ಲೋಕ ಉಂಟು, ಓದಿ. ಡೈಲಿ ಮನಸ್ಸು ಮಾಡಿದ್ರೆ ಫುಲ್ ಪುಸ್ತಕ ಒಂದು ದಿವಸದಲ್ಲಿ 2.5 ಗಂಟೆ ಇಟ್ರೆ ಆ ದಿವಸ ಮುಗಿತದೆ ಒಂದು ಪುಸ್ತಕ ಈಶೋಪನಿಷತ್. ಹಾಗೆ ಒಂದು 15 ದಿವಸ ಓದಿ ಈಶೋಪನಿಷತ್ ಓದಿ. ಯಾಕೆಂದ್ರೆ ಈಶೋಪನಿಷತ್ ಜಟಿಲ ಉಂಟು, ಸುಲಭವಾಗಿ ಅರ್ಥ ಆಗುವುದಿಲ್ಲ, ತುಂಬಾ ಜಟಿಲ ಉಂಟು. ನಾವು ಕೃಷ್ಣ ಕಾನ್ಷಿಯಸ್ನೆಸ್ ನಾವು ಪ್ರೋಗ್ರೆಸ್ ಆಗಿ ನಮ್ಗೆ ಅರ್ಥ ಆಗುದಿಲ್ಲ, ಹೀಗೆ ಆಗ್ತದೆ, ಮೇಲಿಂದ ಹೋಗ್ತದೆ. ಹಾಗೆ ಮತ್ತೆ ಓದಬೇಕು, ಇನ್ನೊಮ್ಮೆ ಓದಬೇಕು, ಮಗೋದೊಮ್ಮೆ ಓದಬೇಕು, ಆಮೇಲೆ ಗೊತ್ತಾಗ್ತದೆ. ಎಸ್,
ಪರಮ ಪುರುಷನೇ. ನೋಡಿ ಪ್ರಭುಪಾದ ಹೇಗೆ ಹೇಳ್ತಿದ್ದಾರೆ, ಗಾಡ್ ಈಸ್ ಆಲ್ವೇಸ್ ಗಾಡ್, ನಾಟ್ ದಿಸ್ ಸೆಲ್ಫೋಸ್ ಗಾಡ್. ಪ್ರಭುದೊಂದು ಲೆಕ್ಚರ್ ಉಂಟು, ನಾಳೆ ನಾನು ನಿಮಗೆ ಬೆಳಿಗ್ಗೆ ತೋರಿಸ್ತೇನೆ, ಸೂಪರ್ ಉಂಟು ಅದು. ಸೆಲ್ಫ್ ಮೇಡ್ ಗಾಡ್, ದ್ಯಾಟ್ ಗಾಡ್, ಐ ಆಮ್ ಗಾಡ್, ಈ ಗಾಡ್, ಈ ರೀತಿ ಹೇಳ್ತಾರೆ. ಗಾಡ್ ಈಸ್ ಆಲ್ವೇಸ್ ಗಾಡ್. ಅವನಿಗೆ ಪೂಜ್ಯವಾದ ಇನ್ನೊಬ್ಬ ಶ್ರೇಷ್ಠ ಇಲ್ಲ, ಮತ್ತೊಬ್ಬ ಇಲ್ಲ. ಗ್ರಹೋಪಾಸಿತ ಅಥವಾ ತಾನೇ ದೇವರ ಕಲ್ಪನೆಯಿಂದ ಸ್ವಯಂ ಆರಾಧನೆ ಮಾಡಿಕೊಳ್ಳುವವನು ತಪ್ಪು ದಾರಿ ಇಳಿಸುವನು. ನೋಡಿ ಪ್ರಭು ಹೇಳುವಂಥದ್ದು, ದ ಪರ್ಸನ್ ಈಸ್ ಬ್ಲೈಂಡ್ ಅಂಡ್ ಈಸ್ ಫಾಲೋಯಿಂಗ್ ಅನದರ್ ಬ್ಲೈಂಡ್ ಪರ್ಸನ್. ಕುರುಡ ಇನ್ನೊಬ್ಬ ಕುರುಡನ್ನು ಫಾಲೋ ಮಾಡುವಂಥದ್ದು. ಈಗ ರೋಡ್ ಕ್ರಾಸ್ ಮಾಡಬೇಕು, ಅವನಿಗೆ ಇನ್ನೊಬ್ಬ ಯಾರನ್ನು ಕೈ ಹಿಡಿತಾನೆ, ಅವನಿಗೆ ಕೂಡ ಕಣ್ಣು ಕಾಣುವುದಿಲ್ಲ. ಓಂ ಅಜ್ಞಾನ ತಿಮಿರಂಧಸ ಜ್ಞಾನಾಂಜನ ಶಲಾಕೆ ಚಕ್ಷುರು ಮೀಲಿತಮ್ಯ ತಸ್ಮೈಸಿ ಗುರವೇ ನಮಃ. ಅಂದ್ರೆ ಗುರು ಎಂತ ಮಾಡ್ಬೇಕು ನೋಡಿ, ಅದು ಕನ್ನಡ ಮೀನಿಂಗ್ ಹೇಳ್ತೇನೆ. ಗುರು ಎಂತ ಮಾಡಬೇಕು, ಜ್ಞಾನದ ಬೆಳಕಿನಿಂದ, ಒಂದು ನಿಮಿಷ, ನಾನು ಅಜ್ಞಾನದ ಗಾಢ ಅಂದಾಗ ಹುಟ್ಟಿದೆ, ನನ್ನ ಗುರು ಜ್ಞಾನದ ದಿವಟಿಗೆಯಿಂದ ನನ್ನ ಕಣ್ಣುಗಳನ್ನು ತೆರೆಸಿದರು, ಅವರಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಇದು ಅರ್ಥ. ಆದರೆ ನಾವು ಸೋಕಾಲ್ಡ್ ಯಾರು ಗುರುಗಳನ್ನು ಫಾಲೋ ಮಾಡ್ತೇವೆ, ಅವ ಕೂಡ ಕುರುಡ ಹೋಗೋದು, ಅವ ಕುರುಡ. ಹಾಗಾಗಿ ನಮ್ಗೆ ಅವ ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅವ ಕುರುಡ, ನಾವು ಕ್ರಾಸ್ ಮಾಡುವಾಗ ನಾವು ಕೂಡ ಕುರುಡವರು, ನಾವು ಇಬ್ಬರು ಕೂಡ ಎಂತ ಹೇಳ್ತಾರೆ, ಲಾರಿ ಅಡಿಗೆ ಬಿದ್ದು ಮಟಾಶ್, ಫಿನಿಶ್ ಅಂದ್ರೆ ಅಂತ, ಬೋತ್ ವಿಲ್ ಗೋ ಟು ಹೆಲ್. ಹಿ ವಿಲ್ ಆಲ್ಸೋ ಗೋ ಟು ಹೆಲ್, ದ ಫಾಲೋವರ್ ವಿಲ್ ಆಲ್ಸೋ ಗೋ ಟು ಹೆಲ್. ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ಈಶೋಪನಿಷತ್ ಅಲ್ಲಿ ಹೇಳ್ತಾರೆ 12ನೇ ಶ್ಲೋಕದಲ್ಲಿ ತುಂಬಾ ಡೀಟೇಲ್ ಆಗಿ ಪ್ರಭುಪಾದ ಹೇಳ್ತಾರೆ. ಭಾವಾರ್ಥ ಉಂಟು ಪ್ರಭುಪಾದ, ಓದಿ ಭಾವಾರ್ಥ ಉಂಟು, 15 ಸಲ ಓದಿ ಅದನ್ನು, ಆ ಶ್ಲೋಕ ಗೊತ್ತಾಗ್ತದೆ. ಎಸ್, ದೇವರ ಕಲ್ಪನೆಯಿಂದ ಸ್ವಯಂ ಆರಾಧನೆ ಮಾಡಿಕೊಳ್ಳುವವನು ತಪ್ಪು ದಾರಿ ಇಳಿಸುವನು. ಆದರೆ ಪರಮ ಪ್ರಭುವಾದ ಭಗವಂತನ ದೇವರಾಗಲು ತಾನು ಸೇರಿದ ಯಾರನ್ನು ಪೂಜಿಸಬೇಕಾಗಿದೆ, ದೇವರು ಯಾವಾಗಲೂ ದೇವರೇ ಎಂಬುದನ್ನು ಬುದ್ಧಿವಂತನಾದ ಶಿಷ್ಯನು ಕೂಡಲೇ ಗ್ರಹಿಸಬಲ್ಲ. ತಾನು ಸೇರಿದ ಯಾರನ್ನು ಪೂಜಿಸಬೇಕಾಗಿಲ್ಲ. ಇಲ್ಲಿ ಇವ ತಪಸ್ಸು ಮಾಡ್ತಾ ಇದ್ದ, ಯಾರು? ಬ್ರಹ್ಮ. ಗ್ರಹೋಪಾಸನ ಪಾರಮಾರ್ಥ ಸಾಕ್ಷಾತ್ ಪ್ರಕ್ರಿಯೆಯಲ್ಲಿ ಒಂದಾಗಿರಬಹುದು. ಆದರೆ ಗ್ರಹೋಪಾಸಿತ ಎಂದಿಗೂ ತಾನೇ ದೇವರಾಗಲಾರನು. ಪಾರಮಾರ್ಥಿಕ ಸಾಕ್ಷಾತ್ಕಾರ ಸಾಧನೆಗೆ ಮಾಡುವ ಮೂಲಕ ಯಾರು ದೇವರಾಗಲಾರ. ಸಾಧನೆ ಮಾಡಿ ನಾವು ದೇವರಾಗಿ ಆಗ್ತದ? ಇಲ್ಲ. ಹೇಗಂದ್ರೆ, ಈಗ ಸಪೋಸ್ ನಾವು ಸಾಧನೆ ಮಾಡಿ ಕೃಷ್ಣ ಧಾಮಕ್ಕೆ ಹೋಗ್ತೇವೆ, ಆಗ ನಮ್ಮ ಡೆಸಿಗ್ನೇಷನ್ ಅಂತ ಪೂರ್ವಬದ್ಧ, ಈಗ ಸಿದ್ಧ, ನಮ್ಮ ಡೆಸಿಗ್ನೇಷನ್ ಹಾಗೆ. ಆದ್ರೆ ಪ್ರಭುಪಾದಲ್ಲಿ ಹೋಗುವಾಗ ಹೇಗೆ? ನಿತ್ಯ ಸಿದ್ಧ. ಯಾಕೆಂದ್ರೆ ಅವರು ಯಾವಾಗ ನಿತ್ಯ ಸಿದ್ಧಾರೆ. ನಮ್ದು ಡೆಸಿಗ್ನೇಷನ್ ಎಂತ ಆಗ್ತದೆ? ಪೂರ್ವಬದ್ಧ, ನಾವು ಸಿದ್ಧ, ಅದೇ ಇರ್ತದೆ ಸರ್. ಹಾಗಾಗಿ ಈಗ ನಾನು ಒಳ್ಳೆ ಸಾಧನೆ ಮಾಡಿ, ಒಳ್ಳೆ ಮಾಡಿ ನನಗೆ ಕೃಷ್ಣ ಧಾಮಕ್ಕೆ ಹೋಗ್ಬೋದು. ಅದಕ್ಕೆ ನನ್ನ ಹೆಸರೆಂದು ಸಾಧನ ಸಿದ್ಧ. ಆದ್ರೆ ಸಾಧನ ಸಿದ್ಧ ಮಾಡಿ ನಾನು ದೇವರಾಗಲಿ ಆಗ್ತದ? ಇಲ್ಲ. ಸಾಧನೆ ಮಾಡುವ ಮೂಲಕ ಯಾರು ದೇವರಾಗಲ್ಲ. ಸಾಧನೆ ಮಾಡಿ ನನಗೆ ಕೃಷ್ಣನ ದರ್ಶನ ಆಗ್ಬೋದು, ನಾನು ಪ್ರೇಮ ಸ್ಟೇಜಿಗೆ ಹೋಗ್ಬೋದು ಸಾಧನ ಸಿದ್ಧನಾಗಿ. ಆದ್ರೆ ದೇವರಾಗ್ಲಿಕ್ಕೆ ಆಗ್ತದ? ಇಲ್ಲ. ನಾರದ ಮುನಿಗಳು ಬ್ರಹ್ಮನೇ ಪರಮ ಪುರುಷ ಎಂದು ಭಾವಿಸಿದರು. ಆದರೆ ಬ್ರಹ್ಮನೇ ಪಾರಮಾರ್ಥಿಕ ಸಾಕ್ಷಾತ್ ಸಾಧನೆಯಲ್ಲಿ ತೊಡಗಿರುವುದನ್ನು ಕಂಡಾಗ ಅವರಲ್ಲಿ ಅನುಮಾನ ತಲೆದು ಅವನೇ ತಪಸ್ಸು ಮಾಡ್ತಾ ಇದ್ದಾನೆ. ಬ್ರಹ್ಮ ಯಾರಿಗೆ ತಪಸ್ಸು ಮಾಡುವಂಥದ್ದು? ಹೈಯರ್ ಅಥಾರಿಟಿ ಇದ್ದಾರೆ. ಆದ್ದರಿಂದಲೇ ಅವರು ಸೃಷ್ಟೀಕರಣ ಬಯಸಿದರು. ಸೃಷ್ಟಿಯನ್ನಿಗೆ